ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಘಟನೆಯ ಬಗ್ಗೆ ಪ್ರತಿಭಟನೆ ಮಾಡಿ ನ್ಯಾಯಾಂಗ ತನಿಖೆಗೆ ಆದೇಶ ಕೊಡಬೇಕು ಮತ್ತು ಈ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಎಬಿವಿಪಿ ಸಂಘಟನೆಯ ಮುಖಾಂತರ ವಿದ್ಯಾರ್ಥಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಈ ರಾಜ್ಯದ ಗೃಹ ಸಚಿವರು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಮಾಡತಕ್ಕಂತಹ ವ್ಯವಸ್ಥೆ ಮತ್ತು ಸರ್ಕಾರ ಯಾರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೋ ಅವರನ್ನು ರಕ್ಷಣೆ ಮಾಡತಕ್ಕಂತಹ ಯೋಚನೆಯ ನಡುವೆ ಕೆಲಸ ಮಾಡ್ತಾ ಇರುವಂಥದ್ದು ಅತ್ಯಂತ ದುರಂತ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಭಾವನೆಗಳ ವಿರುದ್ಧ ಮತ್ತು ಕಳೆದ ಸುಮಾರು 7-8 ತಿಂಗಳುಗಳಲ್ಲಿ ಇದೇ ರೀತಿಯ ಚಟುವಟಿಕೆಗಳು ಕಾಲೇಜಿನಲ್ಲಿ ನಡೀತಾ ಇದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಮಾಡ್ತಾ ಇರುವಂಥದ್ದು ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ತಕ್ಷಣ ನ್ಯಾಯಾಂಗ ತನಿಖೆಗೆ ಸರ್ಕಾರ ಆದೇಶ ಮಾಡಬೇಕು ಮತ್ತು ತಪ್ಪಿತಸ್ಥರನ್ನ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ. ಹೋರಾಟವನ್ನ ಮಾಡಿದ್ದಾರೆ. ಹೋರಾಟವನ್ನಷ್ಟೇ ಮಾಡೋದಲ್ಲದೆ ಲಾಠಿ ಏಟನ್ನ ತಿಂದಿದ್ದಾರೆ. ಕೇಸನ್ನ ಹಾಕಿ ಜೀವನ ಪೂರ್ತಿ ಅದಕ್ಕೆ ತಮ್ಮ ಸಮರ್ಪಣೆಯನ್ನ ಮಾಡಿದ್ದಾರೆ. ಸೊ ಯಾಕೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಮೂಲೆಯಲ್ಲಿ ವಿದ್ಯಾರ್ಥಿನಿ ಅತ್ಯಾಚಾರ ಆದ್ರೆ ಆ ವಿದ್ಯಾರ್ಥಿನಿ ನನ್ನ ಸಹೋದರಿ ಅನ್ನಕ್ಕಂತ ಮನೋಭಾವದಿಂದ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾರೆ. ಸೊ ಕಳೆದ ಚುನಾವಣೆಯ ನಂತರ ರಾಜ್ಯದಲ್ಲಿ ಏನು ಸರ್ಕಾರ ಬಂದಿದೆ, ಆ ಸರ್ಕಾರ ಬಂದಿದ ನಂತರದಲ್ಲಿ ನಾವು ರಾಜ್ಯವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹತೋಟಿಯಲ್ಲಿ ಇಲ್ಲದೆ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಬರುತ್ತೆ, ಶ್ರೀನಿವಾಸಪುರದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಗುತ್ತೆ. ಸರ್ಕಾರ ಬರುತ್ತೆ, ಬೆಂಗಳೂರಲ್ಲಿ ಡಬಲ್ ಮರ್ಡರ್ ಆಗುತ್ತೆ. ಸರ್ಕಾರ ಬರುತ್ತೆ, ಉಡುಪಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಯ ಕೃತ್ಯ ಆಗುತ್ತೆ. ಭಯೋತ್ಪಾದಕರು NIA ಭಯೋತ್ಪಾದಕರನ್ನ ಬಂಧನ ಮಾಡ್ತಾರೆ. ಈ ಸರ್ಕಾರ ಬಂದಾಗ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು, ಕಾನೂನು ಬಾಹಿರವಾಗಿರ್ತಕ್ಕಂಥ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ? ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು? ಬೆಂಗಳೂರಿನಲ್ಲಿ NIA ಅವರು 4 ಜನ ಭಯೋತ್ಪಾದಕರನ್ನ ಬಂಧನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರನ್ನ ಭಯೋತ್ಪಾದಕರು ಅಂತ ಇನ್ನೂ ಹೇಳಕ್ ಆಗಲ್ಲ ಅಂತ. ಗೃಹ ಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಯಾವ ನೈತಿಕತೆಯಲ್ಲಿ ನೀವು ಗೃಹ ಇಲಾಖೆಯನ್ನ ನೀವು ಇದ್ದೀರಾ? ಯಾರು ಭಯೋತ್ಪಾದಕರು ಅಂತ ಬಂಧಿಸಿದರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದೀರಲ್ಲ, ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದಿದೆಯಾ? ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಉಡುಪಿಯ ವಿಷಯಕ್ಕೆ ನೇರವಾಗಿ ನಾನು ಬರ್ತೀನಿ. ಸೊ ಉಡುಪಿಯ ವಿಷಯ 18ನೇ ತಾರೀಕು ಆಯ್ತು. ಸೊ 18ನೇ ತಾರೀಕು ಉಡುಪಿಯ ಪ್ರಕರಣ ಆಯ್ತು. ಆದ್ರೆ FIR ಯಾವಾಗ ಆಯ್ತು? ಸೊ ನಾವೇನಾದ್ರೂ ಯಾವ್ದಾದ್ರು ಒಂದು ಈ ರೀತಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಕೊಟ್ರೆ ಪೊಲೀಸ್ ಅವರ ಮೊದಲ ಕೆಲಸ ಏನು? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, FIR ದಾಖಲಿಸಬೇಕಾಗಿರ್ತಕ್ಕಂಥ ಪೊಲೀಸ್ ಅವರನ್ನ ಕೆಲಸ. ಆದ್ರೆ ಪೊಲೀಸ್ ಅವರು ಅವ್ರ ಕೆಲಸವನ್ನ ಮಾಡಿದ್ರ? ಪೊಲೀಸ್ ಅವರು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಂಡ್ರ? ಅದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನ ಮಾಡ್ತಾ ಇದೆ.
18ರಿಂದ 25 ತನಕ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇಲ್ವಾ? ಸಾಧ್ಯತೆ ಇಲ್ವಾ? ಸೊ ಅದಕ್ಕೆ ವಿದ್ಯಾರ್ಥಿ ಪರಿಷತ್ತು ಈ ಘಟನೆಯನ್ನ ಖಂಡನೆ ಮಾಡಿದೆ. ಈ ಘಟನೆಯನ್ನ ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಭಾವನೆ ಯಾವ ರೀತಿಯಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ಮಂಗಳೂರು ಉಡುಪಿಯಲ್ಲೆಲ್ಲ ಸುತ್ತೊಳಿತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಬೇಕು, ಸಂವಿಧಾನವನ್ನ ನಾವು ಸಂರಕ್ಷಣೆ ಮಾಡ್ತೀವಿ, ಸಂವಿಧಾನವನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರವನ್ನ ವಹಿಸ್ಕೊಂಡ್ರು. ಸಂವಿಧಾನದಲ್ಲಿ ಆರ್ಟಿಕಲ್ 19(1)(a) ಏನ್ ಹೇಳುತ್ತೆ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಪ್ರತಿಯೊಬ್ಬ ಪ್ರಜೆಗೆ ಈ ದೇಶದಲ್ಲಿದೆ. ಆದ್ರೆ ಯಾರು ಉಡುಪಿಯ ಪ್ರಕರಣವನ್ನ ಬೆಳಕಿಗೆ ತಂದ್ರೋ ಅವರ ಮನೆಗೆ ಪೊಲೀಸವ್ರನ್ನ ನುಗ್ಸ್ತೀರಾ? ನೀವು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ, ನೀವು ಮಾಡದೇ ಇರತಕ್ಕಂಥ ಕೆಲಸಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ, ತುಮಕೂರಲ್ಲಿ ಇರ್ತಕ್ಕಂಥ ಒಬ್ರು ಹೆಣ್ಣು ಮಗಳ ಮನೆಗೆ ನೀವು ಪೊಲೀಸನ್ನ ಕಳಿಸ್ತೀರಾ, ಕೇಸ್ ಮಾಡ್ತೀರಾ, ದಾಖಲಿಸ್ತೀರಾ? ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯವನ್ನ ಓಲೈಕೆ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡ್ತಿದ್ದೀರಾ? ಕಾನೂನು ಮೂಲಕ ಪ್ರಮಾಣ ವಚನ ಸ್ವೀಕರಿಸ್ತಿದ್ದೀರಾ. ಆ ಕಾನೂನು ಮುಖಾಂತರವಾಗಿ ನೀವು ಕೆಲಸವನ್ನ ಮಾಡಿ ಅನ್ನತಕ್ಕಂಥ ಒಂದು ವಿಚಾರವನ್ನ ಇಡ್ತಾ ಪೊಲೀಸ್ ಇಲಾಖೆ ಕೂಡ ಈ ಮೂಲಕ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ. ನೀವು ಖಂಡಿತವಾಗಿ ಕಾನೂನಾತ್ಮಕವಾಗಿ ಕಾನೂನಿನ ರೀತಿಯಲ್ಲಿ ನೀವು ಕ್ರಮವನ್ನ ಕೈಗೊಳ್ಳಿ. ಅಲ್ಲಿ ತನಿಖಾಧಿಕಾರಿ ಬದಲಾವಣೆ ಆಗಿದೆ ಅಂದ್ರೆ ಅವ್ರು ತನಿಖೆ ಸರಿ ಮಾಡಿಲ್ಲ ಅಂತ ಅರ್ಥ ತಾನೆ? ಹೌದು. ಸೊ ಹಾಗಾಗಿ ಇನ್ನು ಮುಂದೆ ಆದ್ರೂ ಕೂಡ ಸಾಕ್ಷ್ಯ ನಾಶಕ್ಕೆ ಅವಕಾಶವನ್ನ ಮಾಡಿಕೊಡದೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಬೇಕು. ಇದರ ಹಿಂದೆ ಯಾವ ಧ್ವನಿ ಇದೆ ಅಥವಾ ಯಾವ ಜಾಲ ಇದೆ ಅದನ್ನ ಬೆಳಕಿಗೆ ತರಬೇಕು. ತನ್ಮೂಲಕ ಯಾರು ಮಹಿಳೆಯರಿದ್ದಾರೆ, ನಾವೆಲ್ಲ ಒಂದು ವಾಯ್ಸ್ ಆಗಿ ಇವತ್ತಿದ್ದೀವಿ, ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಪೊಲೀಸ್ ಇಲಾಖೆಯನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಇಷ್ಟು ದಿನ ರಾಜಕೀಯ ಒತ್ತಡಕ್ಕೆ ಮಣಿದು ಇದ್ರಿ, ಇನ್ನು ನೀವು ರಾಜಕೀಯ ಒತ್ತಡಕ್ಕೆ ಮಣಿದ್ರೆ ನಾವು ಸಹಿಸೋದಿಲ್ಲ. ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನೇತ್ರಾಜ್ಯೋತಿ ಕಾಲೇಜಿನಲ್ಲಿ ಹಿಂದೂ ಯುವತಿಯರು ಶೌಚಾಲಯವನ್ನು ಬಳಸುತ್ತಿರುವಾಗ ಅನ್ಯ ಧರ್ಮದ 3 ವಿದ್ಯಾರ್ಥಿನಿಯರು ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಆ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಇದು ಬೆಳಕಿಗೆ ಬಂದಿದೆ. ಈ ವಿಷಯವನ್ನು ಆ ಸಂತ್ರಸ್ತ ವಿದ್ಯಾರ್ಥಿನಿಯರು ತಮ್ಮ ಆಡಳಿತ ಮಂಡಳಿಗೆ ದೂರು ಕೊಟ್ಟಾಗ ಅದನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಏನ್ ಮಾಡಿದ, ಅಲ್ಲಿನ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಅವರನ್ನೆಲ್ಲ ಕರ್ಕೊಂಡು ಬಂದು ಅವರ 3 ವಿದ್ಯಾರ್ಥಿನಿಯರನ್ನು ಕರೆದು 5 ಸಲ ಬರೆಯಲಿಕ್ಕೆ ಹೇಳಿದ್ದಾರೆ. ಇಂಥ ಹೀನ ಕೃತ್ಯ ಮಾಡಿದ್ದಕ್ಕೆ ಬರೀ 5 ಸಲ ಇಂಪೋಸಿಷನ್ ಕೊಟ್ಟದ್ದು ಎಷ್ಟು ಸರಿ? ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ, ಒಂದು ಕಾಲೇಜನ್ನು ಸರಿ ದಾರಿಗೆ ತಗೊಂಡು ಹೋಗಬೇಕಾದ ಒಂದು ವ್ಯಕ್ತಿಯಾಗಿ ಇಂಥ ಹೀನ ಕೃತ್ಯಕ್ಕೆ ಇಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸದಿದ್ದಾರೆ. ಇದೊಂದು ಹಾಸ್ಯಾಸ್ಪದವಾದ ವಿಷಯವಾಗಿದೆ. ನಿಮಗೆಲ್ರಿಗೂ ಗೊತ್ತಿರಬಹುದು, ಮೊನ್ನೆ ಕಾಂಗ್ರೆಸ್ ಪಕ್ಷವು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂಚೂರು ವಿಚಾರಗಳನ್ನು ಬರೆದು ಹಾಕಿಕೊಂಡಿತ್ತು. ಏನಂದ್ರೆ, ಈ ವಿದ್ಯಾರ್ಥಿನಿಗಳು ಇಲ್ಲಿ ಮಾಡಿರುವುದು, ಈ ತರ ಘಟನೆ ಆಗಿರುವುದು ಅವರು ತಮಾಷೆಗಾಗಿ ಮಾಡಿದ್ದಾರೆ. ಅದಲ್ಲದೆ ಇದನ್ನು ನೀವು ಗಂಭೀರವಾಗಿ ತಗೊಳ್ಬೇಡಿ, ಗಂಭೀರವಾಗಿ ತಗೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇದು ಗಂಭೀರವಾಗಿ ತೆಗೆದುಕೊಳ್ಳೋದಿಕ್ಕೆ ಇದೆಂತ ತಮಾಷೆಯ ವಿಷಯವ? ಇದಂತ ಅವರನ್ನೆಂತ ಗೊಂಬೆ ಮಕ್ಕಳ ಆಟ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಇವರು. ಅದಾದ್ಮೇಲೆ ಅಲ್ಲಿರುವ ವಿದ್ಯಾರ್ಥಿನಿಗಳು ಏನ್ ಮಾಡಿದ್ದಾರೆ, ಎಬಿವಿಪಿಯ ಬಳಿ ಬಂದು ಎಬಿವಿಪಿ ಮತ್ತು ಅಲ್ಲಿನ ವಿದ್ಯಾರ್ಥಿನಿಯರು ತುಂಬಾ ಗಟ್ಟಿಯಾಗಿ ನಿಂತ ಕಾರಣ ಮೊನ್ನೆ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ಆಯಿತು. ಇಲ್ಲಿ ತುಂಬಾ ಅಂದ್ರೆ ಇಲ್ಲಿ ಅನೇಕರು ಇದನ್ನು ಬಗೆಹರಿಸಲು ಇದ್ದಾರೆ. ಅದಾದ್ಮೇಲೆ ಇಲ್ಲಿನ ಈ ಪ್ರತಿಭಟನೆ ಅಲ್ಲಿಗೆ ಜಿಲ್ಲಾ SP ಸಹ ಈ ಪ್ರತಿಭಟನೆಗೆ ಬಂದಿದ್ರು. ಅದಾದ್ಮೇಲೆ ಅವರೊಂದಿಗೆ ಪ್ರಶ್ನೆ ಮಾಡುವ ಮೂಲಕ ತುಂಬಾ ವಿದ್ಯಾರ್ಥಿನಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅದನ್ನು ನೋಡ್ಬೋದು. ಇವರು ಮಾಡಿದಂತ ಈ ಪ್ರಶ್ನೆಗೆ ಅವರ ಹತ್ರ ಸರಿಯಾದ ಉತ್ತರ ಸಹ ಅವರ ಹತ್ರ ಇರ್ಲಿಲ್ಲ. ಇದರಲ್ಲಿ ಈ ಘಟನೆ ನೋಡುದಾದ್ರೆ ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಿದೆ. ಯಾಕಂದ್ರೆ ಇಲ್ಲಿ ಕಂಪ್ಲೇಂಟ್, ಈ ಕೇಸ್ ಆದ್ದು 18ನೇ ತಾರೀಕು, ಆದರೆ FIR ರಿಜಿಸ್ಟರ್ ಆದ್ದು 25ನೇ ತಾರೀಕು, ಅಂದ್ರೆ 7 ದಿನದ ನಂತರ FIR ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಮುಂದೆ ನಮಗೆ ಇಂತಹ ಘಟನೆಗಳು ಇದಕ್ಕಿಂತ ಮುಂಚೆ ಸಹ ಕಾಲೇಜಲ್ಲಿ ಆಗಿದೆ ಎಂದು ನಮಗೆ ಒಂದು ತಿಳಿದು ಬಂದಿದೆ. ಇದಕ್ಕಿಂತ ಮುಂಚೆ ಎಷ್ಟು ಈ ತರದ ವಿಡಿಯೋಗಳು ಅವರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಮೊಬೈಲ್ ಅಲ್ಲಿ ಈ ತರ ವಿಡಿಯೋ ಇರ್ಬೋದು, ಅಥವಾ ಅವರು ಬೇರೆ ಯಾರಿಗಾದ್ರೂ ಈ ತರದ ವಿಡಿಯೋ ಅನ್ನು ಕಳಿಸಿದ್ದಾರೆ, ಅದನ್ನೆಲ್ಲ ಆ ಮೊಬೈಲ್ಗಳನ್ನೆಲ್ಲ ವಶಪಡಿಸಿಕೊಂಡು
ಮಾಡಬೇಕು. ನಾವು ಇದಕ್ಕೆ ಮೊನ್ನೆ ಕೇರಳ ಸ್ಟೋರಿ ಚಲಚಿತ್ರ ಬಿಡುಗಡೆ ಅದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಹೇಗೆ ಹಿಂದೂ ಯುವತಿಯರನ್ನು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಸಮಾಜ ಬಾಹಿರ ಚಟುವಟಿಕೆ ತಳ್ಳುತ್ತಾರೆ ಅಂತ ನಾವು ನೋಡಿದ್ದೇವೆ. ಈ ಘಟನೆ ಹಿಂದೆ ನಾವು ನೋಡಿದ್ದೇವೆ. ಇದೊಂದು ಹಾಗೆ ಇದಾದ್ಮೇಲೆ ಇವರು ಪೊಲೀಸ್ ಇಲಾಖೆಯ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಿದೆ. ಇದರ ಸೂಕ್ತ ರೀತಿಯಾದ ಕ್ರಮ ಇವರು ಪೊಲೀಸರು ತಗೊಳ್ಳುತ್ತಿದ್ದು ಶಾಂತಿಯನ್ನು ಕೆದಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಮುಂದುವರೆದ ಭಾಗವಾಗಿ ಈ ವರ್ಷ ಯಾವಾಗ ಕಾಂಗ್ರೆಸ್ ಸರ್ಕಾರ ಯಾವ ಜಿಹಾದಿ ಕಾರ್ಯ ಚಟುವಟಿಕೆಗೆ ಪ್ರೋತ್ಸಾಹವನ್ನು ಕೊಡ್ತದ, ಆ ಕಾಂಗ್ರೆಸ್ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಉಡುಪಿಯ ನೇತ್ರ ಕಾಲೇಜಿನಲ್ಲಿ ಒಂದಷ್ಟು ಮುಸಲ್ಮಾನ ಯುವತಿಯರು ನಮ್ಮ ಸಹೋದರಿಯರ ಶೌಚಾಲಯದಲ್ಲಿ ಹಿಡನ್ ಕ್ಯಾಮೆರಾವನ್ನಿಟ್ಟು ಅವರ ಚಿತ್ರವನ್ನು ಸೆರೆ ಇಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಮುಂದಿನ ದಿವಸದಲ್ಲಿ ಈ ರೀತಿಯಾದಂತಹ ಕೃತ್ಯ ಆದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅತ್ಯಂತ ಖಂಡಿತವಾಗಿ ಇದನ್ನು ವಿರೋಧಿಸುತ್ತದೆ. ಮುಂದೆಯೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅತ್ಯಂತ ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ಯಾರ ಒತ್ತಡಕ್ಕೂ ಒಳಗಾಗದೆ ನಮ್ಮ ಸಹೋದರಿಯರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒತ್ತಾಯವನ್ನು ಮಾಡ್ತಾ ಇದೆ. ಜೈ ಹಿಂದ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ